ನಿರ್ಬಂಧಗಳನ್ನು ತಂದು ಊರು ಬೇಡ ಹೆಸರು ಬೇಡ ಅಂತ ಹೇಳುವಂತ ರೀತಿಯಲ್ಲಿ ನಮಗೆ ನೋಟಿಸ್ ಅನ್ನು ಕೊಡ್ತಾರೆ. ಯಾವ ತಾಯಿ ತನ್ನ ಮಗಳನ್ನು ಕಳ್ಕೊಂಡು ಕಳೆದ 11-12 ವರ್ಷಗಳಿಂದ ಹೋರಾಟವನ್ನು ಮಾಡ್ತಿದೆಯಾ ಆ ಮಗುವಿಗೂ ಕೂಡ ಆರೋಪಿಗಳ ಹೆಸರು ಹೇಳಲಿಕ್ಕೆ ಇಲ್ಲ. ಆ ಮಗುವಿನ ತಾಯಿಗೂ ಕೂಡ ಮನೆಯವರಿಗೂ ಕೂಡ ಆರೋಪಿ ಹೆಸರು ಹೇಳಲಿಕ್ಕೆ ಇಲ್ಲ. ಇದು ಈ ದೇಶಕ್ಕೆ 76 ವರ್ಷ ಆಯಿತು ಸ್ವಾತಂತ್ರ್ಯ ಸಿಕ್ಕಿ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ 146 ಕೋಟಿ ಜನ ಇದ್ದೇವೆ ಈ ದೇಶದಲ್ಲಿ. ಇಲ್ಲಿ ಸ್ವಾತಂತ್ರ್ಯ ಸತ್ತೋಗಿದೆ. ನಮಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ವತಂತ್ರವೇ ಸತ್ತೋಗಿದೆ ಅಂತ ಅನಿಸ್ತದೆ ನಮಗೆ. ನಾವು 76ನೇ ವರ್ಷದ ಸ್ವಾತಂತ್ರ್ಯವನ್ನು ಆಚರಣೆ ಮಾಡ್ತೇವೆ, ಮೊನ್ನೆ ಆಚರಣೆ ಮಾಡ್ತೇವೆ. ಇಲ್ಲಿ ಪ್ರಜೆಗಳಿಗೆ ಸ್ವತಂತ್ರವಾಗಿ ಬದುಕಲಿಕ್ಕೆ ಹಕ್ಕೇ ಇಲ್ಲ. ಯಾರ ಹತ್ರ ದುಡ್ಡಿದೆ, ಯಾರೋ ಉಳ್ಳವ ಇದ್ದಾನೆ, ಅವನಿಗೆ ಮಾತ್ರ ಈ ದೇಶದಲ್ಲಿ ಬದುಕಲಿಕ್ಕೆ. ಈ ದೇಶದ ಕಾನೂನು ಇದೇ ರೀತಿ ಮಾಡ್ತಾ ಇದೆ ಇಲ್ಲಿ. ಯಾಕಂತ ಹೇಳಿದ್ರೆ ನಮ್ಮ ದೇಶದ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇವತ್ತು ಪ್ರಜೆಗಳಿಗೆ ನಾಚಿಕೆ ಪಡುವಂತ ಒಂದು ಸಂಗತಿ ಅಂತ ಹೇಳಿದ್ರೆ 11 ವರ್ಷದಿಂದ ಒಂದು ಮಗುವಿಗೋಸ್ಕರ ನಾವು ನ್ಯಾಯ ಕೇಳ್ತಿದ್ದೇವೆ ಅಂತ ಹೇಳಿದ್ರೆ ಎಲ್ಲಿ ಸ್ವಾತಂತ್ರ್ಯ ಬಂಧುಗಳೇ? ಎಲ್ಲಿ ಸ್ವಾತಂತ್ರ್ಯ? ಏನು ಈ ದೇಶದ ಕಾನೂನು ಸತ್ತಿದೆಯಾ? ವ್ಯವಸ್ಥೆಗಳು ಸತ್ತಿದೆಯಾ? ನಮ್ಮನ್ನು ಆಳುವವರು ಯಾರು? ಬ್ರಿಟಿಷರಿದ್ದಾರೆ ಇಲ್ಲಿ. ಇನ್ನೂ ಕೂಡ ಮೊಘಲರು ಈ ದೇಶದಲ್ಲಿದ್ದಾರ ಅನ್ನುವಂತ ಭ್ರಮೆ ಕೂಡ ಇವತ್ತು ಕೂಡ ಇದೆ. ಅತ್ಯಾಚಾರ ಮಾಡಿದವನಿಗೆ, ಅದನ್ನು ರಕ್ಷಣೆ ಮಾಡಿದಂತ ಪಾಪಿಗೆ ಹೆಸರು ಹೇಳಬಾರ್ದಂತ. ಅವನಿಗೆ ಮಾನ ಇದೆ. ಅರೆ ಅತ್ಯಾಚಾರಿಗಳಿಗೆ ನಿಮ್ಗೆ ಮಾನ ಇದ್ರೆ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವ ಪಾಪಿ ಬೇಟೆದಾರಿಗಳಿಗೆ ಮಾನ ಮರ್ಯಾದೆ ಇದ್ರೆ ಅರೆ ನಾವು ಎಲ್ಲಿಗೆ ಹೋಗ್ಬೇಕು ಸ್ವಾಮಿ? 11 ವರ್ಷದಿಂದ ನ್ಯಾಯ ಕೊಡಿ ಅಂತ ಕೇಳ್ತೇವಲ್ಲ, ನ್ಯಾಯದ ಭಿಕ್ಷೆಯನ್ನು ಕೇಳ್ತಿದ್ದೇವಲ್ಲ. ನಿಮ್ಮ ನಾಳೆಗೆ ಏನು ಬಿದ್ದಿದೆ?